सर्वस्वरूपे सर्वेश्वरे सर्वशक्ति समन्विते भयेभ्यत्रायुन देवी दुर्गा देवी नमोस्तुते हरशंभो महादेव विश्वेश अमरवल्लभ शिवशंकर सर्वात्मा नीलकंठ नमोस्तुते हरिष्ठान् वृक्षन्तु दुरितानि भयानिदा शान्तिरस्तु शिवं विस्तु ग्रहाः कुर्वन्तु मङ्गलम् कुलदेवताभ्यो नमः ग्रामदेवताभ्यो नमः ग्राम अधिदेवताभ्यो नमः सर्वेभ्यो देवेभ्यो नमः प्रारम्भकर्मसुमुहूर्तमस्तदे भवन्तो प्रभवन्तु सर्वेषाणां कर्मणां ಹಾಗೂ ದೇವತಾ ಪರಂಪರಾದಿ ಕರ್ತವ್ಯ ಪ್ರಾರಂಭ ಮಾಡುವ ಮುಂಚೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಗಣೇಶ ಸೇವಾ ಸಮಿತಿಯ ಗಣೇಶ ಭಜನಾ ಮಂದಿರದ 25ನೇ ವರ್ಷದ ರಥದ ಸಂದರ್ಭದಲ್ಲಿ ಸಂಧ್ಯಾ ಭಜನೆ 5ನೇ ದಿವಸಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಆಗುವಂತಹ ಮುಹೂರ್ತವನ್ನು ಮಹಾಗಣಪತಿಯ ಸಂಪೂರ್ಣ ಸ್ವೀಕಾರ ಮಾಡಿಕೊಂಡು ವಿಶೇಷವಾಗಿ ಆರ್ಥಿಕ ಬಂದಿದ್ದಾರು ಅದೇ ರೀತಿಯ ಸಂಸ್ಥೆಗಾಗಿ ಗ್ರಾಮಕ್ಕಾಗಿ ರಾಷ್ಟ್ರದ ಗಣ್ಯಗಳನ್ನಾದರೂ ಏಕರಿಸಿ ನಮ್ಮೆಲ್ಲರ ಮನಸ್ಸಿನಿಂದಾಗಿ ಬೆಳಗಿಸಿಕೊಡಬೇಕು ಅಂತ ಮಹಾಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಶೃಂಗೇರಿ ಕೋಟೆಕಾರು ಶ್ರೀ ಗಣೇಶ ಭಜನಾ ಮಂದಿರ ಬೀದಿ ಇದರ ಭಜನಾ ಮಂದಿರದ ರಜತ ಮಹೋತ್ಸವದ ಸಲುವಾಗಿ 7-6 ದಿನಗಳ ಸಂಧ್ಯಾ ಭಜನೆ, 7ನೇ ದಿನದಲ್ಲಿ ಏಕಾಹ ಭಜನಾ ಮಂಗಳೋತ್ಸವ, ನಾಳ್ದು 10ನೇ ತಾರೀಕಿನಂದು ಬೆಳಗಿನ ಸೂರ್ಯೋದಯದಿಂದ 11ನೇ ತಾರೀಕಿನ ಬೆಳಗಿನ ಸೂರ್ಯೋದಯದವರೆಗೆ ನಡೆಯಲಿಕ್ಕಿದೆ. ಇವತ್ತು 5ನೇ ದಿನದ ಸಂಧ್ಯಾ ಭಜನೆ ಪ್ರಾರಂಭ ಆಗಲಿಕ್ಕಿದೆ. ಈ ದಿನದ ಸಂಧ್ಯಾ ಭಜನೆಯನ್ನು ದೀಪ ಪ್ರಜ್ವಲನದೊಂದಿಗೆ ಸಾಂಕೇತಿಕ ಚಾಲನೆಯನ್ನು ನೀಡಲಿಕ್ಕೆ ಬಂದಿರುವಂತಹ ವಿಶೇಷ ಅಭ್ಯಾಗತರು ಶ್ರೀಮತಿ ಶಾಂತಾ ಮತ್ತು ಶ್ರೀ ಗೋಪಿನಾಥ್ ಶೆಟ್ಟಿ ಅವರನ್ನು ಮಂದಿರದ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಗೋಪಿನಾಥ್ ಶೆಟ್ಟಿ ಅವರಿಗೆ ವಿಘ್ನೇಶ್ ಆಚಾರ್ಯ ಗೌರವದ ಶಾಲನ್ನು ಹೊದಿಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೋರ್ವ ವಿಶೇಷ ಅಭ್ಯಾಗತ ದಂಪತಿಗಳಾದ ಶ್ರೀಮತಿ ಜಯಲಕ್ಷ್ಮಿ ಮತ್ತು ಶ್ರೀ ಪ್ರವೀಣ್ ಪುತ್ತರ್ ಇವರನ್ನ ಮಂದಿರದ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಪ್ರವೀಣ್ ಪುತ್ತರ್ ಮತ್ತು ಶ್ರೀಮತಿ ಜಯಲಕ್ಷ್ಮಿ ಅವರನ್ನ ಈ ಒಂದು 5ನೇ ದಿನದ ಸಂಧ್ಯಾ ಭಜನದ ದೀಪೋದ್ಘಾಟನೆಯ ಈ ಸುಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಪ್ರವೀಣ್ ಪುತ್ತರ್ ಅವರಿಗೆ ರಾಹುಲ್ ಅವರು ಗೌರವದ ಶಾಲೆಯನ್ನು ತಿಳಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ರಾಹುಲ್, ಶ್ರೀಮತಿ ರಾಜೀವಿ ಪಿ ಕೆಂಪಣ್ಣ ಇವರು ಶಾಲೆಯನ್ನು ತಿಳಿಸುವುದರೊಂದಿಗೆ ಪ್ರವೀಣ್ ಪುತ್ತರ್ ಅವರಿಗೆ ಶ್ರೀಧರ್ ಪದ್ಧತೋಡ ಅವರು ಶಾಲೆಯನ್ನು ತಿಳಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿದರು. ಕೃತಜ್ಞತೆಗಳು. ಮುಂದೆ ಶ್ರೀಮತಿ ರಾಜೀವಿ ಮತ್ತು ಶ್ರೀ ಅಣ್ಣಪ್ಪ ಸಾಯಿಧಾಮ ತಮ್ಮನ್ನು ಕೂಡ ಈ ಒಂದು 5ನೇ ದಿನದ ಸಂಧ್ಯಾ ದೀಪೋದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅಣ್ಣಪ್ಪ ಸಾಯಿಧಾಮ ಇವರಿಗೆ ಚಂದ್ರಶೇಖರ್ ಹೆಣ್ಣಾಳರವರು ಗೌರವದ ಶಾಲನ್ನು ಹೊಂದಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕು. ಹಾಗೆ ಶ್ರೀಮತಿ ರಾಜೀವಿ ಅವರಿಗೆ ವರಲಕ್ಷ್ಮಿ ನಾಯಕ್ ಅವರು ಗೌರವದ ಶಾಲನ್ನು ಹೊಂದಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಮುಂದೆ ವಿಶೇಷ ಅಭ್ಯಾಗತ ದಂಪತಿಗಳು ಶ್ರೀಮತಿ ಶಶಿಕಲಾ ಮತ್ತು ಶ್ರೀ ಶ್ರೀನಿವಾಸ್ ಮಾಡೋರು, ಬಾಲಕರು ಶೃಂಗಾರ ಕ್ಯಾಟರ್ಸ್ ಮಾಡೋರು ಇವರನ್ನು ಕೂಡ ಈ ಒಂದು 5ನೇ ದಿನದ ಸಂಧ್ಯಾ ಭಜನಾ ದೀಪೋದ್ಘಾಟನೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀ ಶ್ರೀನಿವಾಸ್ ಮಾಡೋರು ಇವರಿಗೆ ಅಮರನಾಥ್ ಮಾಡೋರು ಅವರು ಗೌರವದ ಶಾಲನ್ನು ಹೊಂದಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಶಶಿಕಲಾ ಅವರಿಗೆ ಶ್ರೀಮತಿ ಗಿರಿಜಾರವರು ಗೌರವದ ಶಾಲನ್ನು ಹೊಂದಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೃತಜ್ಞತೆಗಳು. ಹಾಗೆ ಮುಂದೆ
ಇನ್ನೋರ್ವರು ಮುಖ್ಯರಾಗಿದ್ದರು ಶ್ರೀ ರಾಘವ ಮುಕ್ತರು. ದಯವಿಟ್ಟು ತಾವು ಕೂಡ ಮುಂಭಾಗಕ್ಕೆ ಬರಬೇಕು. ತಮ್ಮನ್ನು ಕೂಡ ಈ ಒಂದು 5ನೇ ದಿನದ ಸಂಧ್ಯಾ ಭಜನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಘವ ಮುಕ್ತರವರಿಗೆ ಅಶೋಕ್ ಚಿತ್ರವರು ಗೌರವದ ಶಾಲನ್ನು ಹೊಂದಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಂದೆ ಶ್ರೀಮತಿ ಸಂಗೀತ ಮತ್ತು ಶ್ರೀ ತಿಲಕ್ ದಂಪತಿಗಳು ತಮ್ಮನ್ನು ಕೂಡ ಈ ಒಂದು 5ನೇ ದಿನದ ಸಂಧ್ಯಾ ಭಜನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಮತಿ ತಿಲಕ್ ರವರಿಗೆ ಶ್ರೀಕಾಂತ್ ರವರು ಗೌರವದ ಶಾಲನ್ನು ಹೊಂದಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸಂಗೀತ ರವರಿಗೆ ಶ್ರೀಮತಿ ಗುಣವತಿ ಆಚಾರ್ಯರವರು ಗೌರವದ ಶಾಲನ್ನು ಹೊಂದಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೃತಜ್ಞತೆಗಳು. ಮುಂದೆ ಇನ್ನು ದಂಪತಿಗಳಾದ ಶ್ರೀ ಶಶಿಧರ್ ಪೂಜಾ ಮತ್ತು ಶ್ರೀಮತಿ ಸ್ನೇಹ ದಂಪತಿಗಳನ್ನು ಕೂಡ ಈ ಒಂದು 5ನೇ ದಿನದ ಸಂಧ್ಯಾ ಭಜನೆಯ ದೀಪೋದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಶಶಿಧರ್ ಪೂಜಾ ಅವರಿಗೆ ದಯಾನಂದ ಅವರು ಶಾಲನ್ನು ಹೊಂದಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕು. ಹಾಗೆ ಶ್ರೀಮತಿ ಸ್ನೇಹ ಅವರಿಗೆ ಶ್ರೀಮತಿ ಸುರೇಖಾ ಜೆ ಮಾಡೋರು ಇವರುಗಳು ಗೌರವದ ಶಾಲನ್ನು ಹೊಂದಿಸುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಶಿವಪುರ ಕುಂಪಳ ಇಲ್ಲಿಯ ಭಜಕರನ್ನು ವಿಶೇಷವಾಗಿ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸಮಿತಿಯ ಗೌರವ ಮಹಾಪೋಷಕರು, ಗೌರವ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ದೀಪೋದ್ಘಾಟನಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.
ಎಲ್ಲ ವಿಶೇಷ ಅಭ್ಯಾಗತರಲ್ಲಿ ಒಂದು ವಿನಂತಿ ಇದೆ.
ಮಹಾದೇವಿ ಕಟೀಲೇಶ್ವರಿ ಸಿಂಗಾರೊಡು ಬಿರಿದೆ ಮಹಾದೇವಿ ತನ್ನ ಹಣ್ಣಿಗೆ ಅಲಂಕಾರದು ತನ್ನ ಹಣ್ಣಿಗೆ ಅಲಂಕಾರದು Yes,